ಸರ್ವರಿಗೂ ಶುಭ ಸಂಜೆ. ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ, ಪ್ರವರ್ತಕರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ. ರೋಟರಿ ಸಮುದಾಯದಳ ಈ ನಮ್ಮ ಸಂಸ್ಥೆಯ ರಜತ ಸಂಭ್ರಮ 2025-26 ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಸಂಸ್ಥೆಯ ಹಿತೈಷಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ರಜತ ಸಂಭ್ರಮ 2025-26 ಈ ಸಂಭ್ರಮದ ಸಂಜೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಾಸ ಸಂಕೀರ್ತನ ಕಾರ್ಯಕ್ರಮವು ವಿಶೇಷ ಮೆರುಗನ್ನು ನೀಡಲಿದೆ. ಈ ಸುಸಂದರ್ಭದಲ್ಲಿ ದಾಸ ಸಂಕೀರ್ತನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹ ಯುವ ಪ್ರತಿಭೆಗಳ ತಂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ದಾಸ ಸಂಕೀರ್ತನ ಈ ಕಾರ್ಯಕ್ರಮದಲ್ಲಿ ಗಾಯಕಿಯಾಗಿ ಉದಯೋನ್ಮುಖ ಪ್ರತಿಭೆ ಕುಮಾರಿ ನಿಸ್ವನ ಶೆಟ್ಟಿ, ಅದೇ ರೀತಿ ಹಾರ್ಮೋನಿಯಂನಲ್ಲಿ ಕೀರ್ತನ್ ನಾಯ್ಗ, ತಬಲಾದಲ್ಲಿ ದರ್ಶನ್ ದೇವಾಡಿಗ ಮುಲ್ಕಿ ಹಾಗೂ ತಾಳದಲ್ಲಿ ಗಣಪತಿ ನಾಯ್ಕ್ ಈ ಕಲಾವಿದರು ನಮ್ಮ ಜೊತೆಯಲ್ಲಿದ್ದಾರೆ. ತಂಡದ ಎಲ್ಲ ಕಲಾವಿದರನ್ನು ಈ ಸಂಜೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ರೋಟರಿ ಸಮುದಾಯದಳ ಕೊಲ್ಯ ಇದರ ಅಧ್ಯಕ್ಷರಾದಂಥ ಶ್ರೀ ಸೀತಾರಾಮ್ ಎಸ್ ಕರ್ಕೇರ ತಾವು ಎಲ್ಲ ಕಲಾವಿದರಿಗೂ ಶಾಲು ಹಾಕಿ ಗೌರವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿವಿಧ ವೇದಿಕೆಗಳಲ್ಲಿ ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಈ ತಂಡಕ್ಕೆ ಇನ್ನಷ್ಟು ನಾವು ಪ್ರೋತ್ಸಾಹ ಹಾಗೂ ಪ್ರೇರಣೆಯನ್ನು ನೀಡುವ ಮುಖಾಂತರ ಈ ಸಂಜೆಯ ಕಾರ್ಯಕ್ರಮ ದಾಸ ಸಂಕೀರ್ತನ ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರನ್ನ ಈ ಸುಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ತಮಗೆ ಅಪ್ಪಣೆ. शुभ सुखदायक
ರಂಗಾ ಆ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇಲೇಸು ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇಲೇಸು ಅಜ್ಞಾನಿಗಳ ಕೂಡೆ
ವಸುಮತಿಯೋಳು ನಿನ್ನ ದಾಸತ್ವವೇನೆಸು ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇನೆಸು ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇನೆಸು ಜಗಳವೇನೆಸು ಜಗಳವೇನೆಸು. ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ, ನಿನ್ನ ನೋಡಿ ಧನ್ಯನಾದೆನು ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ, ನಿನ್ನ ನೋಡಿ ಧನ್ಯನಾದೆನು.
ಧನ್ಯನಾದೆನು ಧನ್ಯನಾದೆನು. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಅವರಿಗೆ ನೀವಧುವಾದೆ. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಅವರಿಗೆ ನೀವಧುವಾದೆ. ಕ್ಷೀರಾಬ್ಧಿ ಕನ್ನಿಕೆ ಅವರಿಗೆ ವಧುವಾದೆ ವಧುವಾದೆ ವಧುವಾದೆ. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಯಾರಿಗೆ ವಧುವಾದೆ. ಆರಿಗೆ ವಧುವಾದೆ ಆರಿಗೆ ವಧುವಾದೆ ಆರಿಗೆ ವಧುವಾದೆ. ಅಂಬುಜಾಕ್ಷಿ ಯಾರಿಗೆ ವಧುವಾದೆ. ಕ್ಷೀರಾಬ್ಧಿ ಕನ್ನಿಕೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಯಾರಿಗೆ ವಧುವಾದೆ. ಅಂಬುಜಾಕ್ಷಿ ಯಾರಿಗೆ ವಧುವಾದೆ. ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ. ಶರಧಿ ಬಂಧನ ರಾಮ ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ. ಪರಮಾತ್ಮ ಅನಂತ ಪದ್ಮನಾಭನಿಗೋ. ಪರಮಾತ್ಮ ಅನಂತ ಪದ್ಮನಾಭನಿಗೋ. ಸರಸಿ ಜನಾಭ ಜನಾರ್ದನ ಮೂರುತಿಗೋ. ಸರಸಿ ಜನಾಭ ಜನಾರ್ದನ ಮೂರುತಿಗೋ.
ಚೆಲುವೆ ನಾಚದೆ ಪೇಳು ಶ್ರೀ ವೆಂಕಟೇಶ ಗೋರಿಗೆ ವರುವಾದೆ ಅಂಬೂಜಾಕ್ಷಿ ಯಾರಿಗೆ ವರುವಾದೆ ಕ್ಷೀರಾಭಿಕನಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವರುವಾದೆ ಅಂಬೂಜಾಕ್ಷಿ ಯಾರಿಗೆ ವರುವಾದೆ ಶರಣಾಗತರ ಪುರವ ಶಾರಂಗ ಪಾಣಿಗೂ ಶರಣಾಗತರ ಪುರವ ಶಾರಂಗ ಪಾಣಿಗೂ ವರಗಳ ನೀವ ಶ್ರೀ ಶ್ರೀನಿವಾಸನಿಗೂ ವರಗಳ ನೀವ ಶ್ರೀ ಶ್ರೀನಿವಾಸನಿಗೂ ಗುರುಕುಲಾಂತಕ ನಮ್ಮ ರಾಜಗೋಪಾಲ ಗುರುಕುಲಾಂತಕ ನಮ್ಮ ರಾಜಗೋಪಾಲಗೂ ಗುರುಕುಲಾಂತಕ ನಮ್ಮ ರಾಜಗೋಪಾಲಗೂ ಸ್ಥಿರವಾಗಿ ಪೇಳು ಸ್ಥಿರವಾಗಿ ಪೇಳು ಪುರಂದರ ವಿಠಲಗೂ ಆದಿಗೆ ವರುವಾದೆ ಅಂಬೂಜಾಕ್ಷಿ ಆದಿಗೆ ವರುವಾದೆ ಕ್ಷೀರಾಭಿಕನ್ನಿಕೆ ಕ್ಷೀರಾಭಿಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವರುವಾದೆ ಅಂಬೂಜಾಕ್ಷಿ ಯಾರಿಗೆ ವರುವಾದೆ ಆರಿಗೆ ವರುವಾದೆ ಆರಿಗೆ ವರುವಾದೆ ಅಮ್ಮ ಕಮಲೇ ಕಮಲಾಲೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ತ್ರಿಗುಣಾಭಿಮಾನಿಯೇ ತ್ರಿಗುಣಾಭಿಮಾನಿಯೇ
ಸಂಗವಾಗಲು ಭವಭಂಗ ಹಿಂಗುವುದು ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲಭವಾದಿ ಸುರ ವಂದಿತ ಪದೇ ಕಮಲಭವಾದಿ ಸುರ ವಂದಿತ ಪದೇ ಕಮಲಭವಾದಿ ಸುರ ವಂದಿತ ಪದೇ ಕಮಲೆ ಕಮಲಾಲಯೇ ಕಮಲೆ ನಾಮತ್ರಯ ರೂಪಿಣಿ ನಾಮತ್ರಯ ರೂಪಿಣಿ ನಾಮತ್ರಯ ರೂಪಿಣಿ ಕಮಲ ಭವಾಂತಕಾರಿಣಿ ನಾಮತ್ರಯ ರೂಪಿಣಿ ಕಮಲ ಭವಾಂತಕಾರಿಣಿ ನಾಮತ್ರಯ ರೂಪಿಣಿ ಕಮಲ ಭವಾಂತಕಾರಿಣಿ ವಿಮಲ ಪದುಮ ಸರೋವಾಸಿನಿ ವಿಮಲ ಪದುಮ ಸರೋವಾಸಿನಿ ವಿಮಲ ಪದುಮ ಸರೋವಾಸಿನಿ ಸ್ವಾಮಿ ತೀರ್ಥದಿ ನಿಂತ ಸ್ವಾಮಿ ತೀರ್ಥದಿ ನಿಂತ ಸ್ವಾಮಿ ತೀರ್ಥದಿ ನಿಂತ ಶ್ರೀ ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥದಿ ನಿಂತ ಶ್ರೀ ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥದಿ ನಿಂತ ಶ್ರೀ ವೆಂಕಟೇಶನ ರಾಣಿ ವೆಂಕಟೇಶ್ವರ ರಾಣಿ ಆ ಆ ಆ ಸ್ವಾಮಿ ತೀರ್ಥದಿ ನಿಂತ ಶ್ರೀ ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥದಿ ನಿಂತ ಶ್ರೀ ವೆಂಕಟೇಶನ ರಾಣಿ ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲೆ 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 ರಾಘವೇಂದ್ರ ರಾಘವೇಂದ್ರ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಯತಿಗಳ ಶಿರೋರನ್ನ ಯೋಗ ಸಂಪನ್ನ ಯತಿಗಳ ಶಿರೋರನ್ನ ಯೋಗ
ಶಿತ್ತಿಯೊಳಗೆ ನಿನಗೆ ಸರಿ ಕಾಣೆನು, ಶಿತ್ತಿಯೊಳಗೆ ನಿನಗೆ ಸರಿ ಕಾಣೆನು. ನುತಿಸುವೆ ಭಕ್ತಿಯಲ್ಲಿ ಬಿಡದೆ, ನುತಿಸುವೆ ಭಕ್ತಿಯಲ್ಲಿ ಬಿಡದೆ. ನುತಿಸುವೆ ಭಕ್ತಿಯಲ್ಲಿ ಬಿಡದೆ, ಮುಗುದಿಯಲ್ಲಿ ಸತತಾನಂದದಲ್ಲಿಪ್ಪ, ಮುಗುದಿಯಲ್ಲಿ ಸತತಾನಂದದಲ್ಲಿಪ್ಪ. ಮಂತ್ರಾಲಯ ನಿವಾಸ ಉತ್ತಮ ಹಂಸ, ಮಂತ್ರಾಲಯ ನಿವಾಸ ಉತ್ತಮ ಹಂಸ. ಕಪಿಲ ತೀರ್ಥದಲ್ಲಿ, ಕಪಿಲ ತೀರ್ಥದಲ್ಲಿ, ಕರಣ ಶೋಧೆಯಲ್ಲಿ, ಕಪಿಲ ತೀರ್ಥದಲ್ಲಿ, ಕರಣ ಶೋಧೆಯಲ್ಲಿ ತಪವ ಮಾಡುವ ಜ್ಞಾನಿ ಸೌಮ್ಯ ಜ್ಞಾನಿ, ತಪವ ಮಾಡುವ ಜ್ಞಾನಿ ಸೌಮ್ಯ ಜ್ಞಾನಿ. ಜಪಶೀಲ ಗುಣಗಣಾಂಬುಧಿ, ಜಪಶೀಲ ಗುಣಗಣಾಂಬುಧಿ, ಪುಣ್ಯದ ಬುದ್ಧಿ ಕೃಪೆ ಮಾಡಿ ಕೊಡು ಗುರುವೇ, ಕೃಪೆ ಮಾಡಿ ಕೊಡು ಗುರುವೇ, ಕೃಪೆ ಮಾಡಿ ಕೊಡು ಗುರುವೇ. ಶಿಷ್ಯ ಸುರ ತರುವೆ ಮಂತ್ರಾಲಯ ನಿವಾಸ ಉತ್ತಮ ಹಂಸ, ಮಂತ್ರಾಲಯ ನಿವಾಸ ಉತ್ತಮ ಹಂಸ. ವರಹಜ ತೀರದಲ್ಲಿದ್ದ, ವರಹಜ ತೀರದಲ್ಲಿದ್ದ ಸುಪ್ರಸಿದ್ಧ ಮರುತಮತಾಂಬುಧಿ ಸೋಮನಿ ಸೀಮಾ, ಮರುತಮತಾಂಬುಧಿ ಸೋಮನಿ ಸೀಮಾ. ಸರಸಿಜಾಪತಿ, ಸರಸಿಜಾಪತಿ ನಮ್ಮ ವಿಜಯ ವಿಠಲನಲ್ಲಿ, ನಮ್ಮ ವಿಜಯ ವಿಠಲ, ನಮ್ಮ ವಿಜಯ ವಿಠಲ, ನಮ್ಮ ವಿಜಯ ವಿಠಲನಲ್ಲಿ ಸ್ಮರಿಸುವ ಸುಧೀಂದ್ರ ಸುತ ರಾಘವೇಂದ್ರ. ಮಂತ್ರಾಲಯ ನಿವಾಸ ಉತ್ತಮ ಹಂಸ, ಮಂತ್ರಾಲಯ ನಿವಾಸ ಉತ್ತಮ ಹಂಸ. ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ, ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ. ಮಂತ್ರಾಲಯ ನಿವಾಸ ಉತ್ತಮ ಹಂಸ, ಮಂತ್ರಾಲಯ, ಮಂತ್ರಾಲಯ, ಮಂತ್ರಾಲಯ ನಿವಾಸ ಉತ್ತಮ ಹಂಸ. ಬಂಧುಗಳೇ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ಪ್ರವರ್ತಕರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳದ ರಜತ ಸಂಭ್ರಮ 2025-26 ಈ ಒಂದು ಸಂಭ್ರಮದ ಸಂಜೆಯಲ್ಲಿ ಈವರೆಗೆ ದಾಸ ಸಂಕೀರ್ತನೆಯನ್ನು ನೆರವೇರಿಸಿಕೊಟ್ಟಂತಹ ಉದಯೋನ್ಮುಖ ಪ್ರತಿಭೆ ಕುಮಾರಿ ನಿಸ್ವನ ಶೆಟ್ಟಿ ಹಾಗೂ ಹಾರ್ಮೋನಿಯಮಲ್ಲಿ
ಕೀರ್ತನ್ ನಾಯಕ್ ಮಾಡೂರು, ತಬಲಾದಲ್ಲಿ ದರ್ಶನ್ ದೇವಾಡಿಗ ಮುಲ್ಕಿ ಹಾಗೂ ತಾಳ ಇದರಲ್ಲಿ ಬಿ ಗಣಪತಿ ನಾಯ್ಕ್ ಇವರು ಸಹಕರಿಸಿರುವರು. ದಾಸ ಸಂಕೀರ್ತನೆಯನ್ನು ನೆರವೇರಿಸಿದಂತಹ ಈ ತಂಡದ ಗಾಯಕಿಯಾದಂತಹ ಕುಮಾರಿ ನಿಸ್ವನ ಶೆಟ್ಟಿ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ರೋಟರಿ ಸಮುದಾಯ ದಳದ ಮಾಜಿ ಅಧ್ಯಕ್ಷರಾದಂತಹ ಹರೀಶ್ ಶೆಟ್ಟಿ ನೀಲಿಪಾಲು ಹಾಗೂ ಸದಸ್ಯರಾದಂಥ ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ ಈ ಕಲಾವಿದ ದಂಪತಿಗಳ ಸುಪುತ್ರಿ ಎಂದು ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ರೋಟರಿಯ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಈ ಒಂದು ದಾಸ ಸಂಕೀರ್ತನೆಯನ್ನು ನೆರವೇರಿಸಿದ್ದೇವೆ. ದಾಸ ಸಂಕೀರ್ತನೆಯನ್ನು ನೆರವೇರಿಸಿದಂತಹ ತಂಡದ ಎಲ್ಲ ಕಲಾವಿದ ಸದಸ್ಯರಿಗೆ ನಮ್ಮ ರೋಟರಿ ಸಮುದಾಯ ದಳ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಹಾರ್ಮೋನಿಯಮಲ್ಲಿ ಸಹಕರಿಸಿದಂತಹ ಕಲಾವಿದರಾದಂತಹ ಕೀರ್ತನ್ ನಾಯ್ಕ್ ಮಾಡೂರು ಇವರು ಕೂಡ ತೆಂಕುತಿಟ್ಟು ಯಕ್ಷಗಾನ ರಂಗದ ಮೇರು ಸಾಧಕರಾದಂತಹ ಹರಿಶ್ಚಂದ್ರ ನಾಯ್ಕ್ ಮಾಡೂರು ಇವರ ಸುಪುತ್ರನಾಗಿದ್ದುಕೊಂಡು ಇವರೆಲ್ಲರೂ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಹೆಸರಾಂತ ಗುರುಗಳಾದಂತಹ ಅಮಿತ್ ಕುಮಾರ್ ಬೆಂಗ್ರೆ ಇವರ ಶಿಷ್ಯರಾಗಿದ್ದುಕೊಂಡು ಸಂಗೀತ ಕ್ಷೇತ್ರದಲ್ಲಿ ತರಬೇತಿಯನ್ನು ಪಡೆಯುತ್ತಾ ಇದ್ದಾರೆ. ಇವರ ಕಲಾ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಲೆಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕಾಗಿ ತಂಡದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ವಂದನೆಗಳು.